ಮಂಗಳೂರಿನ ಜೈ ಆಂಜನೇಯ ರೆಸ್ಲಿಂಗ್ ಮತ್ತು ಯೋಗ ತರಬೇತಿ ಸೆಂಟರ್ನ ವತಿಯಿಂದ ಜೈ ಆಂಜನೇಯ ರೆಸ್ಲಿಂಗ್ ಸೆಂಟರ್ನ ಕುಸ್ತಿಪಟುಗಳಿಗಾಗಿ ಕುಸ್ತಿ ಪಂದ್ಯಾಟ ಅಡ್ಯಾರ್ ಪದವಿನಲ್ಲಿರುವ ವೃಕ್ಷರಾಜ ಸಭಾಂಗಣದಲ್ಲಿ ನಡೆಯಿತು. ಕುಸ್ತಿ ಪಂದ್ಯಾಟವನ್ನು ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ಚೇರ್ಮನ್ ಎಲ್ ನರೇಂದ್ರ ನಾಯ್ಕ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಇಷ್ಟು ಮಕ್ಕಳನ್ನು ಆದಿತ್ಯವಾರ ಬೆಳಗ್ಗೆ ಒಂದೆಡೆ ಸೇರಿಸುವುದೇ ಸಂತೋಷದ ವಿಚಾರ. ಪ್ರತಿಭೆ, ಶಿಸ್ತು, ಕಠಿಣ ಪರಿಶ್ರಮ, ದೇವರ ದಯೆ, ಹಿರಿಯರ ಆಶೀರ್ವಾದ ಇದ್ದರೆ ಏನು ಸಾಧನೆ ಬೇಕಾದರೂ ಮಾಡಬಹುದು ಎನ್ನುವುದಕ್ಕೆ ಜೈ ಆಂಜನೇಯ ರೆಸ್ಲಿಂಗ್ ಮತ್ತು ಯೋಗ ತರಬೇತಿ ಸೆಂಟರ್ ಸಾಕ್ಷಿ ಎಂದು ಹೇಳಿದರು. ಇಷ್ಟು ಮಕ್ಕಳನ್ನು, ಇಷ್ಟು ಜನರನ್ನು ಆದಿತ್ಯವಾರ ಬೆಳಗ್ಗೆ ಇಲ್ಲಿ ಒಟ್ಟುಗೂಡಿಸಿದ್ದು ಒಂದು ವಿಶೇಷ, ಸಣ್ಣ ಕೆಲಸ ಅಲ್ಲ. ನನಗನ್ನಿಸ್ತದೆ, ಒಂದು ಮನುಷ್ಯನಿಗೆ ಟ್ಯಾಲೆಂಟ್, ಶಿಸ್ತು ಮತ್ತು ಕಠಿಣ ಪರಿಶ್ರಮ, ದೇವರ ದಯೆ, ದೊಡ್ಡವರ ಆಶೀರ್ವಾದ ಇದೆಲ್ಲ ಇದ್ದರೆ ಏನೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈ ನಿಮ್ಮ ಒಂದು ಫ್ರೆಂಡ್ಸ್ ಕ್ಲಬ್ ಇದೆಲ್ಲ ಆಂಜನೇಯ ಅದೇ ಸಾಕ್ಷಿ. ನನಗೆ ಭಾಳ ಆಶ್ಚರ್ಯ, ಯಾಕಂದರೆ ಮಾಡಲೇಬೇಕು, ಏನೋದೊಂದು ಚೆನ್ನಾಗಿ ರೀತಿಯಲ್ಲಿ ಮಾಡಬೇಕು, ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಡಬೇಕು, ಮಕ್ಕಳ ಒಂದು ಟೈಮ್ ವೇಸ್ಟ್ ಆಗಬಾರ್ದು, ಒಳ್ಳೆಯ ರೀತಿಯಲ್ಲಿ ಯುಟಿಲೈಸ್ ಆಗಬೇಕಂತ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನೀವೆಲ್ಲ ಮಾಡ್ತೀರಲ್ಲ, ಇದೊಂದು ದೊಡ್ಡ ಕಾರ್ಯಕ್ರಮ, ಇದೊಂದು ದೊಡ್ಡ ಕೆಲಸ. ಬಳಿಕ ದಿಶಕ್ತಿ ಧ್ಯಾನ ಯೋಗದ ಸಂಸ್ಥಾಪಕರಾದ ಸುರೇಂದ್ರ ಗುರೂಜಿಯವರು ಮಾತನಾಡಿ, ಜೈ ಆಂಜನೇಯ ರೆಸ್ಲಿಂಗ್ ಮತ್ತು ಯೋಗ ತರಬೇತಿ ಸೆಂಟರ್ನಲ್ಲಿ ರೆಸ್ಲಿಂಗ್ ಮತ್ತು ಯೋಗವನ್ನು ಸೇವೆಯ ರೂಪದಲ್ಲಿ ನೀಡುತ್ತಿದ್ದಾರೆ. ಇಲ್ಲಿ ಯಾರೆಲ್ಲ ಸೇವೆಯನ್ನು ಪಡೆದಿದ್ದೀರೋ ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ವಿದ್ಯೆಯನ್ನ ಸೇವೆಯ ರೂಪದಲ್ಲಿ ನೀಡಬೇಕು ಎಂದು ಹೇಳಿದರು. ಈ ಯೋಗ ಮತ್ತೆ ಕುಸ್ತಿ ಇದನ್ನು ಈ ಅಡ್ಯಾರ್ ಪದವಿನಲ್ಲಿ ಎಲ್ಲರಿಗೂ ಒಂದು ಸೇವಾ ರೂಪದಲ್ಲಿ ಕೊಡಬೇಕು ಅಂತ ನಿರ್ಧಾರ ಮಾಡಿದರು. ನಮ್ಮ ಯೋಗ ತರಬೇತಿ ಪಡೆದ ಸುಧೀರ್, ಈಶ್ವರ್ ಅಡ್ಯಾರ್, ಮಂಜುನಾಥ್, ಭರತ್, ತುಂಬ ಜನ ಎಲ್ಲರೂ ನಮ್ಮ ಸಾಧನೆಯನ್ನು ಮಾಡಿದಂಥ ಮಹಾನ್ ಸಾಧನೆ. ಇದು ಈ ಮಂಗಳೂರಿನಲ್ಲಿ ನಡೆದಿರೋದು ಧರ್ಮಾರ್ಥ ಸೇವೆಯ ಅವರು ಅವರ ಜೀವನವನ್ನೇ ಇದಕ್ಕೆ ತ್ಯಾಗ ಮಾಡ್ತಾ ಇದ್ದಾರೆ. ಈ ಸೇವೆ ಮಾಡುವವರಿಗೆ ಒಂದು ಹೆಸರು ಏನು ಹೇಳಿ, ಸೇವೆ ಮಾಡುವವರಿಗೆ ಯಾರು ಪಾಲನಾಕರ್ಮ, ಎಲ್ಲರನ್ನು ಪಾಲನೆ ಮಾಡುವ ಮಹಾವಿಷ್ಣುವಿನ ರೂಪ. ಮಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷರಾದ ರಾಜ್ಗೋಪಾಲ್ ರೈ ಮಾತನಾಡಿ, ಕುಸ್ತಿ ಮತ್ತು ಯೋಗ ಒಟ್ಟಿಗೆ ಸಿಕ್ಕಾಗ ಮಾತ್ರ ವ್ಯಕ್ತಿ ಪರಿಪೂರ್ಣನಾಗುತ್ತಾನೆ. ಯಾಕೆಂದರೆ ಕುಸ್ತಿ ದೈಹಿಕವಾಗಿ ಸದೃಢ ಮಾಡಿದರೆ ಧ್ಯಾನ ಮಾನಸಿಕವಾಗಿ ಸದೃಢಗೊಳಿಸುತ್ತದೆ. ಇದೆರಡು ಒಟ್ಟಿಗೆ ಸಿಕ್ಕಾಗ ಮಾತ್ರ ಪರಿಪೂರ್ಣ ವ್ಯಕ್ತಿಯಾಗುತ್ತಾನೆ. ಇದನ್ನು ಜೈ ಆಂಜನೇಯ ರೆಸ್ಲಿಂಗ್ ಮತ್ತು ಯೋಗ ತರಬೇತಿ ಸೆಂಟರ್ ಮಾಡುತ್ತಿದೆ ಎಂದು ಹೇಳಿದರು. ಅದರೊಟ್ಟಿಗೆ ಯೋಗ, ಅದರೊಟ್ಟಿಗೆ ಧ್ಯಾನ ಇದೆಲ್ಲ ಸೇರಿದರೆ ಮಾತ್ರ ಒಬ್ಬ ಮನುಷ್ಯ ಪರಿಪೂರ್ಣನಾಗಲಿಕ್ಕೆ ಸಾಧ್ಯ ಇದೆ. ನಿಮ್ಗೆ ಗೊತ್ತಿಲ್ಲ, ಯಾಕೆಂದರೆ ಹಿಂದೆ ಎಲ್ಲ ಒಂದು ಕಥೆ ಬಂದು ನಿಮ್ಗೆ ಗೊತ್ತಿರ್ಬೋದು. ಒಬ್ಬ ಬಾಡಿನ ನಂಬರ್ 1 ಲಿಫ್ಟರ್, ಅವನು 50-60 ವರ್ಷ ಆದ ನಂತರ ಅವನಿಗೆ ಒಂದು ಸ್ಪೂನ್ ಕೊಟ್ಟರೆ ಆ ಸ್ಪೂನಲ್ಲಿ ಅವನಿಗೆ ಸಜ್ಜಿಗೆ ಇಡ್ಲಿ ತಿನ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೆ. ಅವನಿಗೆ ಸ್ಪೂನ್ ಕೊಡಬೇಕಾದ್ರೆ 50 kg ಸ್ಪೂನ್ ಆಗಬೇಕು, ಮಾತ್ರ ಎತ್ತಲಿಕ್ಕೆ ಆಗ್ತದೆ ಅವನಿಗೆ. ಹಾಗಾದರೆ ಈ ಭಾರ ಎತ್ತಿ ಅವ ಹಾಗೆ ಆಗಿದ್ದ. ಬಳಿಕ ಜೈ ಆಂಜನೇಯ ರೆಸ್ಲಿಂಗ್ ಮತ್ತು ಯೋಗ ತರಬೇತಿ ಸೆಂಟರ್ನ ಕುಸ್ತಿಪಟುಗಳಿಂದ ಕುಸ್ತಿ ಪಂದ್ಯಾಟ ನಡೆಯಿತು. ಈ ಸಂದರ್ಭ ಅಡ್ಯಾರ್ ಪದವಿನ ದೈವರಾಜ ಕೋರ್ದಬ್ಬು ಪಂಜುರ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಮೋಹನ್ ಪೂಜಾರಿ, ಜೋಯಿಸ್ ಫಿಟ್ನೆಸ್ ಕ್ಲಬ್ನ ಹೆಡ್ ಕೋಚ್ ಅರುಣ್ ಶೆಟ್ಟಿ, ಕುಸ್ತಿಪಟು ಧನರಾಜ್ ಗಾಣಿಗ, ದಕ್ಷಿಣ ಕನ್ನಡ ಅಮೆಚೂರ್ ಕುಸ್ತಿ ಸಂಘದ ದೈಹಿಕ ಶಿಕ್ಷಕರಾದ ಸಂದೀಪ್, ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ಪುಷ್ಪರಾಜ್ ಕುಲಾಲ್, ಜೈ ಆಂಜನೇಯ ರೆಸ್ಲಿಂಗ್ ಮತ್ತು ಯೋಗ ತರಬೇತಿ ಸೆಂಟರ್ನ ಟ್ರೈನರ್ಗಳಾದ ಸುಧೀರ್, ಮಂಜುನಾಥ್, ನಾಗರಾಜ್, ಈಶ್ವರ್, ಅಶ್ವಿನ್, ನಿತಿನ್, ಜೀವನ್, ರಾಘವೇಂದ್ರ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್, ಮಂಗಳೂರು.